ಸಬ್ಸ್ಕ್ರೈಬ್ ಮಾಡಿ ಕಳಿಸಿದ್ದಾರೆ. ಈಗ ಏನಿದೆ ಅಂತಂದರೆ ಈಗ ಆ ಮಕ್ಕಳ ಕಲ್ಪನನ್ನು ಒಂದು ತಾಯಿಗೆ ಮಾತ್ರ ಗೊತ್ತು, ಯಾರ ಮಕ್ಕಳು ಕೂಡ ಅಧಿಕಾರಿ, ಮಕ್ಕಳಿಗೆ, ಕವಿಗಳಿಗೆ, ಕ್ಲಾಸಿಗೆ ಆ ಮೂರು ತಾಯಿಗಳು ನೋವು ಒಂದೇ. ಅವರ ಅದನ್ನು ಬೇರೆ ಬೇರೆ ರೀತಿಗೆ ಸಾಧ್ಯ ಇಲ್ಲ ಅವರಿಗೆ ಸಿಗುವುದು. ಸೊ ಫಸ್ಟಿಗೆ ಆ ತಾಯಿಗೆ ನೀವೆಲ್ಲೂ ಕೂಡ ಧೈರ್ಯ ಕೊಡೋ ಕೆಲಸ ಮಾಡಿ. ನಂಬರ್ 1. ನಂಬರ್ 2, ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಕನಿಷ್ಠ ಒಂದು ನ್ಯಾಯ ಕೇಳಲಿಕ್ಕೆ ಬರಲಿಲ್ಲ, ಅದನ್ನು ನೋಡಲಿಕ್ಕೆ ಬಂದ ಬೇಸರ ಇದೆ. ಅದೇ ಬರಲಿಲ್ಲ, ಅದೊಂದು ಬೇಸರ ಇದೆ ಅಲ್ಲ, ಅದಕ್ಕೆ ಈಗ ಅವ್ರಿಗೆ ಬೇಸರ ಮಾಡಬೇಡಿ ಅಂತ ಹೇಳಿ. ಯಾಕೆ ಮುಖ್ಯಮಂತ್ರಿ ಅಲ್ಲಿ ತನಕ ಬಂದು ಇಲ್ಲಿ ತನಕ ಬರೆದಿದ್ದರೆ ನಿಮಗೆ ಅದರಲ್ಲಿ ನಷ್ಟ ಇಲ್ಲ. ನಷ್ಟ ಯಾರಿಗಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಷ್ಟ, ನಮಗೇನು ನಷ್ಟ ಇಲ್ಲ. ಕಾನೂನು ಪ್ರಕಾರ ಸರ್ಕಾರದ ಖಜಾನೆಗಳನ್ನು ಪರಿಹಾರ ಕೇಳಿ ಅಂತಲ್ಲ, ಅದು ಒಂದು ಆಡಳಿತಾತ್ಮಕವಾದ ಒಂದು ಪ್ರೋಸೆಸ್. ಸರ್ಕಾರಗಳಿಗೆ ಯಾರಿಗೂ ಈ ಒಂದು ಸಂದರ್ಭ ಈ ರೀತಿ ಆದರೆ ಕೊಡಬೇಕಂತ ಅದು ನ್ಯಾಯಯುತವಾಗಿ ಕೊಡಬೇಕು. ಅದು ಇನ್ನೂ ಕೂಡ ಕೊಡ್ತಾರೆ, ಖುಷಿ ನಮಗೆ ಇದೆ. ಈಗ ನಾವು ಕೊಡದಿದ್ದರೆ ಏನು ಕೂಡ ಬೇಸರ ಮಾಡಲಿಕ್ಕೆ ಹೋಗಬೇಕು. ನಾವೆಲ್ಲ ಸೇರಿ ಜನರು ಸೇರಿಕೊಂಡು ನಾವೇನು ಮಾಡಬೇಕು, ಎಲ್ಲರೂ ಕೂಡ ಸೇರಿಕೊಂಡು ಏನು ಮಾಡಬೇಕು, ನಾವು ನಮ್ಮಿಂದ ತಾಯಿಗೆ ಅಂತ ನಾವೆಲ್ಲ ಸೇರಿ ಅದನ್ನು ಒಂದು ವ್ಯವಸ್ಥೆ ನಮ್ಮ ಟ್ಯಾಕ್ಸಿಂದಲೇ ಕೊಡೋದು, ನೋಡಿ ಅದೆಲ್ಲ ಜನರಿಗೆ ಗೊತ್ತಿದೆ. ಅದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಗೊತ್ತಿರಬೇಕಲ್ಲ ಅಲ್ವಾ? ಅದಕ್ಕೆ ಆ ಸ್ಥಾನಕ್ಕೆ ಮುಂದೆ ಉಂಟಾಗ್ತಾ ಹೊರತು ನಿಮ್ಮದು ಅದನ್ನೇ ಇಟ್ಟುಕೊಂಡು ನೀವು ಬೇಸರ ಮಾಡಲಿಕ್ಕೆ ಹೋಗಬೇಕು. ನಮ್ಮ ತಾಯಿಗೆ ಧೈರ್ಯ ಕೊಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.